ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಚಂದ್ರಿಕಾ ನಾಗರಾಜ್ ಪೊಂಚ ನೆಕ್ಲು ಗಟ್ಟಿಮುಟ್ಟು ಆತೆರು ಪನ್ಪುನೆಕ್ ಮಾದರಿಯಾದು ಉಂತುನ ಪೊಂಚೋ ನೆಕ್ಲು ಪಂಡ ಕರಾವಳಿದ ಮೀನುಗಾರ ಪೊಂಚ ನೆಕ್ಲೆಂದು ವಿಧಾನಸಭಾ ಗುರುಕಾರರು ಯುಟಿ ಖಾದರ್ ಪಂತೆರು ಕುಡ್ಲದ ಪುರಭವನಡು ಮೀನುಗಾರ ಪೊಂಚೊಲಿನ ಸಭೆನು ಉದೀಪನ ಮಲ್ತದು ಆರು ಪಾತೆರಿಯರು. ಸ್ಟೇಟ್ ಬ್ಯಾಂಕ್ ಕೈತಲ್ದ ಮೀನು ಮಾರುನ ಪೊಂಜುಲನ ಸಂಘವು 25 ವರ್ಷ ಆಯ್ನ ಲೆಕ್ಕಡು ಕುಟ್ಲದ ಕುದ್ಮುಲ್ ರಂಗರಾವ್ ಪುರಭವನಡು ಮೀನ್ ಮಾರುನ ಪೊಂಜುಲನ ಸಭೆನು ಅಟ್ಟನೆ ಮಲ್ತದಿತ್ತೇರು. ರಾಜ್ಯ ವಿಧಾನಸಭೆದ ಗುರುಕಾರರು ಯುಟಿ ಖಾದರ್ ಫರೀದ್ ಸಭೆನು ಉದೀಪನ ಮಲ್ತೆರು. ಖಾದರ್ ಫರೀದ್ ಪಾತೆರ್ದು ಪೊಂಜನಕ್ಲು ಗಟ್ಟಿಮುಟ್ಟು ಆತೆರು ಪನ್ಪುನೆಕ್ ಮಾದರಿಯಾದು ಮೀನು ಮಾರುನ ಪೊಂಜನಕ್ಲು ಉಲ್ಲೇರು. ಪೊಂಜನಕ್ಲು ಗಟ್ಟಿಮುಟ್ಟು ಪಂಡ ಎಂಚಿನಾಂದು ಮೀನುಗಾರ ಪೊಂಜನಕ್ಲು ದೇಶದ ಜನಕ್ಲಿಗೂ ಏಪುನೆ ತೋಜಾದು ಕೊರ್ತೆರು. ಕಷ್ಟುಡು ಇತ್ತಂಡಲ ಜೋಕ್ಲೆನು ಬರವು ಸರವಡು ಬುಲೆಪಾದು ನನ್ನದ ಬದುಕು ಎಡ್ಡೆ ಮಲ್ಪೊಡುಂದು ಪಂಡೆರು. ಮೀನುಗಾರ ಪೊಂಚುಲೆನ ಕಷ್ಟ ದೇಶಗೂ ಅಕ್ಲೆನ ಕೊಡುಗೆಲೆನು ನೆಂಪು ಮಲ್ತೊಂದು ಖಾದರ್ ಫರೀದ್ ಅಕ್ಲಿಗೂ ಉಮೇದು ಕೊರ್ಪುನ ಪಾತೆರ ಪಂತೆರ. ಸೊಂತ ಕಾರಡು ಉಂತುನಂಚ ಬದುಕು ಸಾಗಾವೊಂದುಪ್ಪುನ ಮೀನುಗಾರ ಪೊಂಜೋಲೆನ ಸಮಸ್ಯೆಲೆನ ಬಗೆಟ್ ಬೊಕ್ಕ ಅಕ್ಲಿಗೂ ನನಲಾತು ಬಲ ಕೊರ್ಪುನ ಉದ್ದೇಶೋಡು ಸಂಘ ಈ ಸಭೆನು ಅಟ್ಟನೆ ಮಲ್ತದಿತ್ತಂಡ. ಮೀನುಗಾರಿಕೆ ವಲಯಡು ಸಾಧನೆ ಮಲ್ತನಕ್ಲೆನು ಗುರ್ತು ಮಲ್ತದು ಸಮ್ಮಾನದ ಮರ್ಯಾದೆ ಮಲ್ತದು ಅಕ್ಲಿಗೂ ಉಮೇದು ಕೊರಿಯರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರು ವೇದವ್ಯಾಸ್ ಕಾಮತ್, ಒಡಿಪು ಶಾಸಕರು ಯಶ್ಪಾಲ್ ಎ ಸುವರ್ಣ, ದುಂಬುದ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಇಂಚ ಬಿನ್ನೆರು ಸಭೆಟು ಪಾಲ್ದೆತ್ತೊಂಡೆರು. ಮಹಿಳಾ ಸಬಲೀಕರಣಕ್ಕೆ ಬಂದ ಸಂಬಂಧ ಬೇರೆ ಬೇರೆ ಯೋಜನೆ ಈಗೆಲ್ಲ ಬಂದಿರಬಹುದು. ನಿಜವಾದ ಮಹಿಳಾ ಸಬಲೀಕರಣಕ್ಕೆ ಪ್ರೇರಣೆ ಪ್ರೋತ್ಸಾಹ ಇದ್ದರೆ ಅದು ತಾವು ಮೀನುಗಾರ ಮಹಿಳೆಯರು 100 ವರ್ಷಗಳ ಹಿಂದೆ ಅದು ಪ್ರಾರಂಭ ಮಾಡಿದ್ರು ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಮಹಿಳೆಯರು ಬಹುಶಃ ಅವತ್ತಿನ ಕಾಲದಲ್ಲೇ ನಿಂತು ಕಷ್ಟಪಟ್ಟು ಶ್ರಮ ವಹಿಸಿ ಹೇಗೆ ಸಮಾಜದಲ್ಲಿ ಆ ಸಬಲೀಕರಣದ ಮೊದಲು ಹಮ್ಮಿಕೊಳ್ಬೇಕು, ನಿಮ್ಮ ಮಕ್ಕಳಿಗೆ ಹೇಗೆ ಶಿಕ್ಷಣ ಕೊಡ್ಬೋದು, ಮನೆಯನ್ನು ಹೇಗೆ ನಡೆಸ್ಬೋದು ಅಂತೇಳಿ ತೋರಿಸಿಕೊಟ್ಟದ್ದು ದೊಡ್ಡ ಮಟ್ಟದ ಒಂದು ವರ್ಗ ಅಂತ ನಾನು ಬಹಳ ಹೆಮ್ಮೆಯಿಂದ ಮತ್ತು ಅತ್ಯಂತ ಗೌರವದಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಕೆಲಸ ಕೂಡ ಅದೊಂದು ದೊಡ್ಡ ಮಟ್ಟದ ಗೌರವ ಇದೆ, ಸಣ್ಣದಿರಲಿ ಕೆಲಸ ಇದೆ, ಅದಕ್ಕೊಂದು ಪ್ರಾಮುಖ್ಯತೆ ಗೌರವ ಇದೆ. ಆ ಒಂದು ಅತ್ಯುತ್ತಮವಾದ ಸ್ವಾಭಿಮಾನದ ಗೌರವವನ್ನು ಕೆಲಸ ತಮ್ಮಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾವು ಕೃಷಿ ಅನ್ನದಾತ ಅಂತ ನಾವು ಹೇಳ್ತೇವೆ, ಕೃಷಿಕರನ್ನು ರೈತರನ್ನು ಅನ್ನದಾತ ಹೇಳ್ತೇವೆ. ರೈತರಾಗೆ ಮೀನುಗಾರರು ಕೂಡ ಅನ್ನದಾತರಂತ ಬಹುಶಃ ನಾವು ಅರ್ಥ ಮಾಡಿಕೊಳ್ಬೇಕಂತ ನಾನು ಹೇಳಲಿಕ್ಕೆ ನಾನು ಯೋಚಿಸಿಕೊಂಡು ಕಡಲದೊಟ್ಟಿಗೆ ಬೆನ್ಪುನ ಜನಕ್ಲೆಡ್ದಾದ್ರ ದೇಶದ ಒಟ್ಟು ಆರ್ಥಿಕತೆಗೆ ಲಾಭ ಆಪನ ಬಂದ ಉದ್ದೇಶದ ಒಂದು ಅಲ್ಪ ಮೂಲ ಸೌಕರ್ಯದ ಅಭಿವೃದ್ಧಿ ಆವಡು ಬಂದು ದೃಷ್ಟಿದಿ ಒಂದು ಸಾಗರಮಾಲಾ ಯೋಜನೆ ಅಂತಂತೆ. ಸಾಗರಮಾಲಾ ಯೋಜನೆದ ಕೇವಲ 2 ಉದಾಹರಣೆ ಅಂತಂತೆ. 1 ಲಕ್ಷದೀಪ್ ಜಟ್ಟಿ ಒಂದು ಮುಲ್ಪ ಉಪ್ಪನ ಡ್ರೆಜ್ಜಿಂಗ್ ವಿಷಯ ಅನುದಾನ ಏಪದೀತಲ್ಲಿ ಅದರಲ್ಲಿ ಖಾಲಿ ಕ್ಲಿಯರೆನ್ಸ್ ಮಂತ್ ಟೆಂಡರ್ ಮಂತ್ನ ಬೇಲೆ ಎತ್ತಲು ಅಣ್ಣ ಮಂತಿದ್ದ ನಾವು ಇನಿ ಅವೇ ಮ್ಯಾರಿಟೈಮ್ ಬೋರ್ಡ್ ಕರ್ನಾಟಕ ಮ್ಯಾರಿಟೈಮ್ ಬೋರ್ಡ್ ಎಂಕೆ ಪತ್ರ ಬರೀತದೆ 15% ಕಾಸ್ಟ್ ಎನ್ಹಾನ್ಸ್ ಮಂತದ 28 ಕೋಟಿ ಇತ್ತಿನ ಪ್ರಾಜೆಕ್ಟ್ನ 79 ಕೋಟಿ ಮಂತದು ಬೊಕೊಂಜ 50 ಕೋಟಿ ಇತ್ತಿನ ಪ್ರಾಜೆಕ್ಟ್ನ 25 ಕೋಟಿ ಮಂತದು ನೇನು ಅಪ್ರೂವಲ್ ಕಂತ ಬಲ ಇಲ್ಲ ಪನ್ನೊಂದಿಲ್ಲ 22 ಡೇಟ್ ಸ್ಯಾಂಕ್ಷನ್ ಆತಿನ ಪ್ರಾಜೆಕ್ಟ್ 2 ವರ್ಷ ದಾಲ ಮನ್ ಪಂದ ಇತ್ತಪಿರ ಇನ್ನು ಸ್ಯಾಂಕ್ಷನ್ ಮಂತ್ ಕನಲೆ ಪಣ್ಣಂಡ ಏರು ಒಪ್ಪೇರು ಅಂಚಾದ್ರ ನಮ್ಮ ಕೆಲಸ ನಮ್ಮ ದೌರ್ಭಾಗ್ಯ ಅಂತೋದು ಯಾರು ಮೀನುಗಾರ ಈತೆ ಪನ್ಪುರ ತಾತ್ಕಾಲಿಕವಾದ ಎಂಗಳಿಗೆ ಕೊಡ್ತಿಲೇನೆ ಎಂಗಳು ಎಪ್ಪಲ ನೆಂಪುದಿ ಓಡು ಅಂದು ಪನ್ಪುತಿ ಶಾಶ್ವತವಾದ ನಂಗೆ ಒಂದು ವ್ಯವಸ್ಥೆನ ಮಲ್ತು ಕೊಡನಕ್ಲೆ ನೆನಪುದಿ ಓಡು ಎಂಗಳ ಮನಸ್ಸಂಚ ಉಂಡು ಪಂಡು ಕೇಂಡ ತಾತ್ಕಾಲಿಕವಾದ ತಿಕ್ಕಿ ಕೂಡಲೇ ಎಂಗಳು ಬಾರಿ ಖುಷಿ ತಾತ್ಕಾಲಿಕವಾದ ತಿಕ್ಕಿನಾಗ ಎಂಗಳ ಖುಷಿಯಾದ ಎಂಕುಲು 6 ಎಡ್ಡೆ ಅಂತಿನಾರೆ ಮೇರೆ ಎಡ್ಡೆ ಅಂತಿನಾರೆ ಅಂತ ಪಾತಿರುವ ಆಂಡ ಸ್ವಾತಂತ್ರ್ಯ ತಿಕ್ಕಿದ 20 ವರ್ಷ ಪಕ್ಕ ನರೇಂದ್ರ ಮೋದಿಲು ಮೀನುಗಾರರ ಬಗ್ಗೆ ವಿಶೇಷವಾದ ಚಿಂತನೆ ಮಾಡ್ತಿರಂದ ಆಂಡ ಇನಿ ನಮ್ಮ ವಿಚಾರ ನೀ ಮನಸ್ಸಿದ ಜೀವನೋಡಾಪದು. ಲೋಕದ ಕ್ರಿಸ್ತಂದಕ್ಲು ಇತ್ತೆ ಕಪ್ಪು ತಿಂಗಳು ಆಚರಣೆ ಮಲ್ತುದಿತ್ತದು ಐತಾರೊಡ್ದು ಒಂಜಿ ವಾರ ಪವಿತ್ರ ವಾರದ ಆಚರಣೆ ಮಲ್ಪುವೆರು. ಗುರುವಾರ ಕುಟ್ಲದ ರೊಸಾರಿಯೋ ಕೆಥೆಡ್ರಲ್ಡ್ ಬಿಷಪೆರು ತೈಲ ಸುದ್ದ ಮಲ್ತದು ಆಶೀರ್ವಾದ ಮಲ್ತೆರು. ಪ್ರಭು ಯೇಸು ಕ್ರಿಸ್ತರನು ಶಿಲುಬೆಗ್ ಏರಾಯಿನ ಆನಿದ ಕಾಲದ ಆರಿನ ಕಷ್ಟದ ದಿನೊಕ್ಲಿನು ನೆಂಪು ಮಂತೊಂದು ಲೋಕದೊರ್ಮೆದ ಕ್ರಿಸ್ತಂದಕ್ಲು 40 ದಿನದ ಕಪ್ಪು ತಿಂಗೋಲು ಆಚರಣೆ ಮಲ್ತೊಂದಿತ್ತದು ಇತ್ತೆ ಆಚರಣೆದ ಅಕೇರಿದ ಹಂತಡುಲ್ಲೆರು. ಈ ಐತಾರೊಡ್ದು ಒಂಜಿ ವಾರ ಪವಿತ್ರವಾರ ಆಚರಣೆ ಮಲ್ಪುವೆರು. ಪವಿತ್ರವಾರದ ಪೊರ್ತುಡು ಏಸು ಕ್ರಿಸ್ತರಿನ ಅಕೇರಿದ ವನಸ್ದ ಗುರುವಾರ
ಮನದನಿ ಗುಡ್ ಫ್ರೈಡೆ, ಶನಿವಾರ ಈಸ್ಟರ್ ಜಾಗರಣೆ, ಮನದನಿ ಈಸ್ಟರ್ ಸಂಡೇ ಶಿಲುಬೆಗೆ ಏರ್ನ ಏಸು ಕ್ರಿಸ್ತಿರು ಪಿರ ಜೂವ ಆದು ಸೊರ್ಗೋಗು ಪೋಯಿರೆಂದು ಸಂಭ್ರಮದ ಪರ್ಪ ಆಚರಣೆ ಮಲ್ಪಿರು. ಪವಿತ್ರವಾರ ಸುರು ಆಪುನೆಡ್ದುಂಬು ತೈಲ ಸುದ್ದ ಮಲ್ಪುನ ಕಾರ್ಯ ನಡಪಾವುನ ಒಂಜಿ ಸಂಪ್ರದಾಯ ಇದ್ದದು. ಈ ತೈಲ ಸುದ್ದ ಮಲ್ಪುನ ಬಲಿಪೂಜೆ ಏಪ್ರಿಲ್ 10 ಗುರುವಾರ ಕುಡ್ಲದ ರೊಸಾರಿಯೋ ಕ್ಯಾಥೆಡ್ರಲ್ಡ್ ನಡತಂಡು. ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪಿರಿ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಡಾನ ದುಂಬಾಳ್ತಿಡು ಧಾರ್ಮಿಕ ಪೇತೆ ಪೇತೆ ಕಾರ್ಯೋಲಿಗೂ ಗಲಸುನ ಮೂಜಿ ನಮೂನೆದ ತೈಲೋಗು ಬಿಷಪಿರು ಆಶೀರ್ವಾದ ಮಲ್ತೆರು. ಕಾರ್ಯಕ್ರಮಟ್ಟು ಪಾಲುದೆತೊನ್ನ ಧರ್ಮ ಗುರುಕುಲು ಅಕ್ಲಿನ ಗುರು ದೀಕ್ಷೆನ ನಿಘಂಟು ಮಲ್ತೊಂದು ಶ್ರದ್ಧೆ ಭಕ್ತಿಡು ಕರ್ತವ್ಯ ಮಲ್ಪುನ ಸಂಕಲ್ಪ ಮಲ್ತೊಂಡೆರು. तुझ्या हुकमानुसार मला वचन तुझो आशीर्वाद कर. या ख्रिस्ताचे कुणेन काय असो याजकाचो निवडावदाचो मान तांकां फोग. सर्वेस्पर तुमचे सोबे आसो. सोम्याचे नावे आमचो आधार. सोम्याचे नाव सदैव जावं. ಪೊಂಚೋನಕ್ಲು ಸ್ವಾಭಿಮಾನಡು ಬದುಕುನಂಚ ಕಾಂಗ್ರೆಸ್ ಮಲ್ತೊಂದುಂಡು. ಆಟ ಅಂಬಾನಿ ಅದಾನಿ ಬುಡ್ದು ಬೇತೆ ಎರೆಗ್ಲ ಅಚ್ಚೆದಿನ್ ಬೈದ್ಜಿಂದು ರಾಜ್ಯ ಮಹಿಳಾ ಕಾಂಗ್ರೆಸ್ ಗುರ್ಕಾರ್ತಿ ಸೌಮ್ಯಾರೆಡ್ಡಿ ಪಂತೆರ್. ಒಡಿಪು ಜಿಲ್ಲಾ ಕಾಂಗ್ರೆಸ್ ಭವನಡು ಶುಕ್ರವಾರ ಮಹಿಳಾ ಕಾಂಗ್ರೆಸ್ದ ಸಭೆ ಉದ್ದೀಪನ ಮಲ್ತದ ಆರು ಪಾತೆರಿಯರು. ಒಡಿಪು ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ನಿಲಿಟ್ಟು ಒಡಿಪುದ ಕಾಂಗ್ರೆಸ್ ಭವನಡು ಶುಕ್ರವಾರ ಜಿಲ್ಲೆದ ಪೊಂಜೊಲಿನ ಕಾಂಗ್ರೆಸ್ ಸಭೆ ನಡೆತಂಡ. ಗ್ಯಾಸ್ ಸಿಲಿಂಡರ್ ಬೆಲೆ ಏರ್ತೆಗು ವಿರೋಧ ಮಲ್ತದು ಬ್ರಹ್ಮಗಿರಿ ಸರ್ಕಲ್ಡ್ ಪ್ರತಿಭಟನೆ ನಡಪಾದು ಪಾದಯಾತ್ರೆಡು ಕಾಂಗ್ರೆಸ್ ಭವನಗು ಬತ್ತದು. ಆಸ್ಕರ್ ಫರ್ನಾಂಡಿಸರ್ನ ಪಟೋಕು ರಾಜ್ಯ ಮಹಿಳಾ ಕಾಂಗ್ರೆಸ್ ಗುರ್ಕಾರ್ದಿ ಸೌಮ್ಯಾರೆಡ್ಡಿ ಮಾಲೆ ಪಾಡಿಯರು. ಒಡಿಪು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಗುರ್ಕಾರ್ದಿ ಗೀತಾ ವಾಗ್ಲೆ ಎದ್ಕೊಂದು ಸುರೂತ ಪಾತೆರ ಪಂಡಿರು. ಸೌಮ್ಯಾರೆಡ್ಡಿ ಸಭೆನು ಉದಿಪನ ಮಲ್ತದು ಪಾತೆರಿಯರು. ಪೊಂಜನಕ್ಲು ಸ್ವಾಭಿಮಾನುಡು ಬದುಕುನಂಚ ಕಾಂಗ್ರೆಸ್ ಸರ್ಕಾರ ಮಲ್ತೊಂದುಂಡು. ಆಂಡ ಕೇಂದ್ರ ಸರ್ಕಾರ 10 ವರ್ಷರ್ದು ಅಚ್ಚೆ ದಿನಂದು ಪನೊಂದುಂಡು. ಅಂಬಾನಿ ಅದಾನಿ ಬುಡ್ದು ಬೇತೇರೆಗ್ಲ ಅಚ್ಚೆ ದಿನ ಬೈಚಿಂದು ಆರುದೂರಿಯರು. ಕಾಂಗ್ರೆಸ್ ಸರ್ಕಾರ ಪೊಂಜೊಲಿನ ಸಾಮಾಜಿಕ ಬೊಕ ಪಣವುಡು ಸೊಂತ ಕಾರಡು ಉಂತುನ ಬದುಕುಗಾತು ಗ್ಯಾರಂಟಿ ಕೊರ್ತುಂಡು. ಕೇಂದ್ರ ಸರ್ಕಾರ ಬಿಲೆ ಏಡ್ತೆ ಮಲ್ತದು ಬಡವೆರ್ನ ನಡುವರ್ಗದಕ್ಲೆನ ಬೊಕು ಪೊಂಜೊಲಿನ ಬದುಕು ಕಷ್ಟ ಆಪುನಂಚ ಮಲ್ದುನಂದು ಸೌಮ್ಯರೆಡ್ಡಿ ಪಂತೆರ. ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಾತಿರ್ದ ಅಂಬೇಡ್ಕರ್ ಕೊರ್ನಾ ಸಂವಿಧಾನನೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಪ್ರಜಾಪ್ರಭುತ್ವ ಸಂವಿಧಾನ ಬೊಕ ಮಾತಾ ಜಾತಿಲ ಒಂಜೇಂದು ಪನ್ಪುನೇನು ಕಾತೋನ್ಯರೆ ಸಂಘರ್ಷ ಮಲ್ಪುಡಾವಡುಂದು ಪಂಡಿರು. ಒಡಿಪು ಜಿಲ್ಲಾ ಕಾಂಗ್ರೆಸ್ ಗುರ್ಕಾರು ಅಶೋಕ್ ಕುಮಾರ್ ಕೊಡಬೂರು ಪಾತಿರ್ದು ಪ್ರತಿಯೊಂದು ಗ್ರಾಮಡುಲ ಪೊಂಜೋಲಿನ ಸಭೆ ನಡಪಾಯರೆ ಚಿಂತನೆ ಮಲ್ದೆಣಂದು ಪಂಡಿರು. ಪ್ರಸಾದ್ ರಾಜ್ ಕಾಂಚನ್, ಮುನಿಯಾಲ್, ಉದಯ್ ಕುಮಾರ್ ಶೆಟ್ಟಿ, ರಮೇಶ್ ಕಾಂಚನ್, ವಿಲಿಯಂ ಮಾರ್ಟಿ ಸಭೆಟ್ ಪಾಲ್ದೆತೊಂಡಿರು. ಡಾಕ್ಟರ್ ಸುನೀತಾ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರು. ನಾವು ಪ್ರತಿಯೊಬ್ಬ ಮಹಿಳೆ ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತೆ ಆರ್ಥಿಕವಾಗಿ ಮಹಿಳೆಯರು ಸ್ವಾವಲಂಬಿ ಆಗಬೇಕು, ಸ್ವಾಭಿಮಾನದಿಂದ ಬದುಕಬೇಕು ಅಂತ ನಮ್ಮ ರಾಜ್ಯದಲ್ಲಿ 2 ವರ್ಷದಿಂದ ನಮ್ಮ ರಾಜ್ಯ ಸರ್ಕಾರ, ತಮಗೆ ಗೊತ್ತಿದೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು, ಶ್ರೀ DK ಶಿವಕುಮಾರ್ ಸರ್ ಅವರು ಈಗ 1,22,00,000 ಜನರಿಗೆ 2,000 ರೂಪಾಯಿ ಬರ್ತಾ ಇದೆ ಮಹಿಳೆಯರಿಗೆ. BJPಯವರು ಅಚ್ಚೇದೇನು ಬರುತ್ತೆ ಅಂತ ಹೇಳಿದ್ರು, ಆದರೆ ಬಹುಶಃ ಅದಾನಿ ಅಂಬಾನಿಯವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಅಚ್ಚಿದಿನ ಬಂದಿಲ್ಲ ಅಂತ ಅನ್ಸುತ್ತೆ. ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ವಿಶೇಷವಾಗಿ ಮಹಿಳೆಯರಿಗೆ. ಯಾಕಂದರೆ ಮನೆ ನಡೆಸೋದು ಯಾರು? ಮಹಿಳೆಯರು. ಬೇರೆ ಬೇರೆ ಚುನಾವಣೆಗಳೆಲ್ಲ ಬರುತ್ತೆ, ZP ಬರುತ್ತೆ, TP ಬರುತ್ತೆ, ಮುಂದೆ ವಿಧಾನಸಭಾ ಲೋಕಸಭಾ ಚುನಾವಣೆ ಸಹ ಬರುತ್ತೆ.
ಮಹಿಳೆಯರಿಗೆ ವಿಶೇಷವಾಗಿ ನಮಗೆ 50% ಇದೆ ಅಂದರೆ ZP-ಯಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಅದು ನಮ್ಮ ರಾಜೀವ್ ಗಾಂಧಿ ಅವರ ಕನಸಾಗಿತ್ತು. 30 ವರ್ಷ ಆದಮೇಲೆ ಮೊನ್ನೆ ಎಲೆಕ್ಷನ್ ಇದೆ ಅಂದರೆ ಅದನ್ನು ಪಾಸ್ ಮಾಡಿದ್ರು. ಪಾಸ್ ಅಂತೂ ಮಾಡಿಬಿಟ್ರು, ಆದರೆ ಅದನ್ನು ಯಾವಾಗ ಚಾಲೂ ಮಾಡೋದು ಇನ್ನೂ ಹೇಳಲಿಲ್ಲ. ಯಾಕಂದರೆ ನಾವು ಎಲ್ಲರೂ ಸಹ 50% ಇದ್ದೀವಿ, ಹೌದಾ ಇಲ್ವಾ? ಆದರೆ ನಮ್ಮನ್ನು ಪ್ರತಿನಿಧಿಸೋರು ಮಹಿಳೆಯರು ಎಷ್ಟಿದ್ದಾರೆ ಅಂದರೆ ನಾವು ಬೆರಳೆಣಿಕೆ ಅಷ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ 224 ಕ್ಷೇತ್ರ ಅಂದರೆ ಶಾಸಕರು ಅಂದರೆ ಬರೀ ಇರೋದು 10 ಜನ. ಪಾರ್ಲಿಮೆಂಟಲ್ಲೂ 15-16% ಇದೆ ಅಷ್ಟೆ. ಬೇರೆ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ 40-50% ಇದ್ದಾರೆ. ಹಾಗಾಗಿ BJP ಅವ್ರಿಗಂತೂ ಮಹಿಳೆಯರ ಮೇಲೆ ಕಾಳಜಿ ಇಲ್ಲ. ಕಾಂಗ್ರೆಸ್ ಪಕ್ಷ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ. ಸಮರ್ಪಣೆ, ಸಂಕಲ್ಪ, ಸಂಘರ್ಷ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದೆ. ತನ್ನನ್ನು ತಾನು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಪಣೆ ಮಾಡುವಂಥ, ಸಮರ್ಪಣೆ ಮಾಡುವುದರ ಮುಖಾಂತರ ದಿವಸದ 24 ಗಂಟೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಇವತ್ತು ಏನು ಧ್ಯೇಯ, ಉದ್ದೇಶ, ತತ್ವ, ಸಿದ್ಧಾಂತ ಏನಿದೆ ಅದನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡುವುದರ ಮುಖಾಂತರ ಇವತ್ತೇನು ಸಂವಿಧಾನಕ್ಕೆ ಧಕ್ಕೆ ಬರುವಂಥ ಸಮಯದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರುವಂಥ ಸಮಯದಲ್ಲಿ, ಜಾತ್ಯತೀತವಾದಂಥ ವ್ಯವಸ್ಥೆಗೆ ಧಕ್ಕೆ ಬರುವಂಥ ಸಮಯದಲ್ಲಿ ಅದನ್ನು ಸಂಘರ್ಷದ ಮುಖಾಂತರ ಹೋರಾಟವನ್ನು ಮಾಡಬೇಕು ಅನ್ನೋಂಥ ಕರೆಯನ್ನ ಮೊನ್ನೆ ಅಧಿವೇಶನದಲ್ಲಿ ಮಾನ್ಯ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮೆಲ್ಲರ ಭವಿಷ್ಯದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ನಮ್ಮೆಲ್ಲರ ತ್ಯಾಗದ ಮೂರ್ತಿಯಾದಂಥ ಇವತ್ತು ಪ್ರಧಾನಮಂತ್ರಿ ಪಟ್ಟವನ್ನೇ ತ್ಯಾಗ ಮಾಡಿದಂಥ ಸೋನಿಯಾ ಗಾಂಧಿ ಅವರ ಸಮಕ್ಷಮದಲ್ಲಿ ಈ ದೀಕ್ಷತೆ ಕೊಳ್ಳುವಂಥ ಕೆಲಸ ಕಾರ್ಯ ಮೊನ್ನೆ ನಡೆದಿದೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ನಾವು ಕಳೆದ 10 ವರ್ಷದಿಂದ ಅಧಿಕಾರ ಇಲ್ಲದೆ ಸೋತಿದ್ದೇವೆ. ಸೋಲಿಗೆ ಕಾರಣ ನಮ್ಮಲ್ಲಿ ಒಗ್ಗಟ್ಟಿನ ಛಲ ಇಲ್ಲ. ಎಲ್ಲಿ ಯಾವ ಕುಟುಂಬದಲ್ಲಿ ಒಂದು ಮಹಿಳೆ ಸುದೃಢವಾಗಿರ್ತಾರ ಆ ಕುಟುಂಬದಲ್ಲಿ ಸೋಲಿಲ್ಲ. ಮಹಿಳೆ ಎಲ್ಲಿ ಒಂದು ಸಂಘಟನೆಯಲ್ಲಿ ಸುದೃಢವಾಗಿರ್ತಾರ ಆ ಸಂಘಟನೆ ಎಂದೂ ಸಾಯುವುದಿಲ್ಲ. ನಮ್ಮ ಕಾಂಗ್ರೆಸ್ ಕೂಡ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸುದೃಢವಾದ ಮಹಿಳಾ ಸಂಘಟನೆ ಇದ್ದಾಗ ಮಾತ್ರ ಕಾಂಗ್ರೆಸ್ ಜಯ ಆಗಲಿಕ್ಕೆ ಸಾಧ್ಯ ಉಂಟಂತ ಹೇಳಲಿಕ್ಕೆ ಈ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ ಆಗಿತ್ತು. ಉಡುಪಿ ಜಿಲ್ಲೆದ ಪೆಳ್ಳಂಕಿಲೆಡ್ ನಡೆದೊಂದು ಪುನಃ ಭಕ್ತಿ ಸಿದ್ಧಾಂತೋತ್ಸವ, ಸುಧಾಮಂಗಳೋತ್ಸವ, ಶ್ರೀರಾಮೋತ್ಸವಡು ಧರ್ಮಸಭೆ ನಡೆತೊಂದುಂಡು. 2ನೇ ದಿನ ಗುರುವಾರದ ಧರ್ಮಸಭೆನು ಇಸ್ಕಾನ್ ಸಂಸ್ಥೆ ಬೆಂಗಳೂರದ ಗುರುಕಾರರು ಪ್ರಭು ಶ್ರೀ ಮಧು ಪಂಡಿತ ದಾಸ್ಯರು ಉದಿಪನ ಮಲ್ತೆರು. ಪೇಜಾವರ ಮಠತ್ತ ಆಡಳಿತಡುಪ್ಪುನ ಉಡುಪು ಜಿಲ್ಲೆದ ಪೆರ್ನಂಕಿಲ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಭಕ್ತಿ ಸಿದ್ಧಾಂತೋತ್ಸವ, ಶ್ರೀಮದ್ ಬ್ರಹ್ಮಸೂತ್ರ ಅನುವ್ಯಾಖ್ಯಾನ, ಸುಧಾಮಂಗಳೋತ್ಸವ, ದಶಕೋಟಿ ರಾಮತಾರಕ ಮಂತ್ರ ಜಪ ಅಭಿಯಾನ, ಭಕ್ತಿ ರಥಯಾತ್ರೆ, ಶ್ರೀರಾಮೋತ್ಸವ ಏಪ್ರಿಲ್ 9-13 ಮುಟ್ಟ നടത്തുന്നുണ്ട്. ಪೇಜಾವರ ಮಠಾಧೀಶರು ಇತ್ತದು ಗುರುವಾರ 2ನೇ ದಿನದ ಧರ್ಮಸಭೆ ನಡೆತಂಡು. ವಿದ್ವಾನ್ ಶಶಾಂಕ ಭಟ್ ಎದ್ಕೊಂಡಿರು. ವಿದ್ವಾನ್ ಪೆರ್ನಂಕಿಲ ಹರಿದಾಸ ಭಟ್ರನ ಗುರ್ಕಾರ್ಮೆಡ್ ಇಸ್ಕಾನ್ ಸಂಸ್ಥೆ ಬೆಂಗಳೂರದ ಗುರ್ಕಾರ್ ಪ್ರಭು ಶ್ರೀ ಮಧು ಪಂಡಿತದಾಸರು ಧರ್ಮಸಭೆ ಉದಿಪನ ಮಲ್ತೆರು. ಅದ್ಯಪಾಡಿ ಹರಿದಾಸ ಭಟ್, ಪ್ರೊಫೆಸರ್ ಆನಂದ ತೀರ್ಥ ನಾಗಸಂಪಿಗೆ ಬೊಕ್ಕ ಡಾಕ್ಟರ್ ಶ್ರೀನಿವಾಸ ವರ್ಕೇಡಿ ಇಂಚ ಮೂವೇರು ವಿದ್ವಾಂಸರಿಗೂ ಪೇಜಾವರ ಸ್ವಾಮೀಜಿಯರು 1 ಲಕ್ಷ ರೂಪಾಯಿದ ಒಟ್ಟುಗೂ ವಿಶ್ವೇಶ ತೀರ್ಥ ಪ್ರಶಸ್ತಿ ಕೊರದು ಸಮ್ಮನದ ಮರ್ಯಾದೆ ಮಲ್ತಿರು. ಬೇತೆ ಬೇತೆ ಕ್ಷೇತ್ರಲಿನ ಸಾಧಕರಾಯಿನ ಕುಂಜಾರ್ ಮಾಧವ ಉಪಾಧ್ಯಾಯ, ವಾಸುದೇವ ಆಸರಣ್ಣ ಕಟೀಲ್, ಡಾಕ್ಟರ್ ಎಂಬಿ ಪುರಾಣಿಕ್, ಶ್ರೀಕಾಂತ್ ಭಟ್ ಕೆಂತೂರು, ಪ್ರೊಫೆಸರ್ ಎಪಿ ಭಟ್, ಕೊಡಂಗಲ ವಾಸುದೇವ ಭಟ್, ಮುಕುಂದ ಭಟ್ ಬೊಕ್ಕ ಸೇಸಪ್ಪರೈ ಮೆಕ್ಲೆಗ್ ಪೇಜಾವರ ಸ್ವಾಮೀಜಿಯರು ರಾಮವಿಠಲ ಅನುಗ್ರಹ ಪ್ರಶಸ್ತಿ ಕೊರದು ಸಮ್ಮನದ ಮರ್ಯಾದೆ ಮಲ್ತಿರು. ವಿಶ್ವೇಶತೀರ್ಥ ಪ್ರಶಸ್ತಿ ದೆತ್ತುನ್ನ ಡಾಕ್ಟರ್ ಶ್ರೀನಿವಾಸ ವರ್ಕೇಡಿ ಧರ್ಮಸಭೆನು ಉದ್ದೇಶಿತದ ಪಾತಿರಿಯರು. ಪ್ರಭು ಶ್ರೀಮದ್ ಪಂಡಿತದಾಸರು ಪಾತಿರ್ದು ಇಸೇಸ ಭಕ್ತಿ ಸಿದ್ಧಾಂತದ ಉಚ್ಚಯ ನಡತೊಂದುಂಡು. ಸೊಲ್ಮೆ ಸಂದಾವೆ ಮಧ್ವ ಸಿದ್ಧಾಂತದ ಸಾಧಕರಿಗೂ ಮರ್ಯಾದೆ ಮಲ್ದರು. ಭಕ್ತಿದ ಅಂತರ್ಜೋಡಣೆ ಜ್ಞಾನ, ಭಕ್ತಿ ಬುಕ ವೇದಾಂತ ಒಂಜಕ್ಕೊಂಜಿ ಜೋಡುನುಂದು ಪಂಡಿರು.
ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರತು ಅಯೋಧ್ಯೆಡ್ ರಾಮ ಮಂದಿರ ಆತಂಡ್ ರಾಮರಾಜ್ಯದ ಕನ ನಿಜ ಆವಡು ರಾಮಗ ಆತಮಲ್ಲ ಮಂದಿರ ಆಂಡ್ ಬಡವಗು ಒಂಜಿ ಗುಡ್ಚಿಲಾಂಡಲ ಕಟ್ಟದು ಕೊರಡ್ ಚಾಂದ್ ಕೇಣ್ಣಗ ನಮ್ಮ ಶಾಸಕರು ಇಲ್ಲಿ ಕಟ್ಟಾದು ಕೊಡ್ತಿರು ಏತೋ ವಿಶ್ವವಿದ್ಯಾನಿಲಯಡು ವೇದಾಂತ ಅಧ್ಯಯನ ಮುಚ್ಚಿದು ಪೋದಿತ್ತಂಡ್ ಐನು ಪಿರಸುರು ಮಲ್ಪಾಯಿನ ಕೀರ್ತಿ ಡಾಕ್ಟರ್ ಶ್ರೀನಿವಾಸ್ ವರ್ಕೇಡಿಯರಿಗೆ ಸಂದುಂಡು ಪ್ರಶಸ್ತಿ ದೆತ್ತೊನ್ನ ವಿದ್ವಾಂಸರು ಮಾತ ಸಮಾಜದ ಪೆರ್ಮೆದ ಕಿರೀಟ ಅಂದ ಪಂಡೆರು ಬನ್ನಂಜೆ ರಾಘವೇಂದ್ರ ಶ್ರೀಪಾದಿರ್ ಶಾಸಕರು ಯಶ್ಪಾಲಿ ಸುವರ್ಣ ಪಾಜಕ ಮಧ್ವ ಮಟ್ಟದ ವ್ಯವಸ್ಥಾಪಕರು ಮಾಧವ ಉಪಾಧ್ಯಾಯ ಧರ್ಮಸಭೆಟ್ ಪಾಲ್ದೆ ತೊಂಡಿರು. ರಾಮೋತ್ಸವದ ಈ ಭವ್ಯ ವೇದಿಕೆಯಲ್ಲಿ ಶ್ರೀಮನ್ ನ್ಯಾಯಸುಧಾಮಂಗಳ ಮಹೋತ್ಸವ ನಡೆದಿದೆ. ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳು ಆರಂಭ ಮಾಡಿದ ಅವಿಚ್ಛಿನ್ನವಾದ 44ನೆಯ ಶ್ರೀಮನ್ ನ್ಯಾಯಸುಧಾಮಂಗಳ ಮಹೋತ್ಸವವನ್ನು ಗುರುಗಳು ಯಾವ ರೀತಿಯಾದ ವೈಭವದಿಂದ ಮಾಡ್ತಾ ಇದ್ರೋ ಅದೇ ವೈಭವದಿಂದ ಇಲ್ಲಿ ನೆರವೇರಿಸಿದ್ದಾರೆ. ಇದು ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಹೊಸ ನ್ಯಾಯಸುಧಾಮಂಗಳದ ಆರಂಭ ಮಾಡಲಿಲ್ಲ. ಅವರು ತಮ್ಮ ಗುರುಗಳು ಆರಂಭ ಮಾಡಿದ ತತ್ವಜ್ಞಾನ ಸಮ್ಮೇಳನ, ತಮ್ಮ ಗುರುಗಳು ಆರಂಭ ಮಾಡಿದ ಶ್ರೀಮನ್ ನ್ಯಾಯಸುಧಾಮಂಗಳ ಮಹೋತ್ಸವವನ್ನೇ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೇ ನಮ್ಮ ಪರಂಪರೆಯ ವೈಶಿಷ್ಟ್ಯ, ಗುರುಭಕ್ತಿಯ ವೈಶಿಷ್ಟ್ಯವೇ ಇದು. Bhakti is not just sentiment, it is backed with Vedanta, with knowledge. Let me take inspiration starting from the following 2 slokas of Srimad Bhagavatam, where Bhakti is interlinked with Jnana. Bhakti is not blind sentiment, but devotion attached to Vedic knowledge. In other words, Bhakti must be grounded in Shruti and Shastra Yukti. Devotion is not without the foundation of knowledge. It begins with careful hearing, Shravana, which is born from attentive, service-based faith, Shraddha, that in this Kali Yuga, Harinama Sankirtana is the most powerful thing to change our heart and take us back to Krishna. ನಾವು ಯಾವತ್ತೂ ಹೇಳ್ತಾ ಇರ್ತೇವೆ, ಬೇಜಾರು ಇಂಥ ಕೆಲಸ ಮಾಡಿದೆ, ಬೇಜಾರು ಇಂಥ ಕೆಲಸ ಮಾಡಿದೆ ಅಂತ ಹೇಳಿದರೆ ಅಲ್ಲಿ ಯಾರು ಮಾಡಿದ್ರು ಕೇಳಿದರೆ ನೀವು ಎಲ್ಲರೂ ಒಟ್ಟು ಸೇರಿದರೆ ಅದು ಬೇಜಾರು ಮಠ. ಸಮಾಜದ ಸಮಾನ ಮನಸ್ಕರು ಎಲ್ಲರೂ ಕೂಡ ಒಟ್ಟು ಸೇರಿಸಿದರೆ ಅದೇ ಬೇಜಾರು ಮಠ, ಮತ್ತು ಇನ್ಯಾರು ಅಲ್ಲಿ ಯಾರೂ ಇಲ್ಲ. ಹಾಗೆ ರಾಮ ಮಂದಿರ ನಿರ್ಮಾಣ ಆಯಿತು, ರಾಮ ರಾಜ್ಯದ ಕನಸು ಕೂಡ ನನಸಾಗಬೇಕು. ಹೇಗೆ ಯಾರು ಶಕ್ತರಿದ್ದೀರಿ ಅಶಕ್ತರಿಗೆ ಒಂದು ಮನೆ ನಿರ್ಮಾಣ ಮಾಡಿಕೊಡಿ. ರಾಮನಿಗೆ ಭವ್ಯವಾದ ಮಂದಿರ ನಿರ್ಮಾಣ ಆಯಿತು, ನನಗೊಂದು ಪುಟ್ಟ ಗುಡಿಸಲು ಕೂಡ ಇಲ್ಲ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಮನಸ್ಸಿನಲ್ಲಿ ಕೊರಗಿದ ಅಂತಂದರೆ ರಾಮದೇವರು ಸಂತೋಷ ಪಡೋದಿಲ್ಲ. ಅವರಿಗೆ ಅಷ್ಟು ದೊಡ್ಡ ಮಂದಿರವನ್ನು ಕಟ್ಟಿಕೊಡ. ಹಾಗಾಗಿ ಯಾರಿಗೆ ಸಾಧ್ಯ ಇದೆ ಒಂದು ಪುಟ್ಟ ಗುಡಿಸಲನ್ನು, ಸುಂದರವಾದ ಗುಡಿಸಲನ್ನು ಕಟ್ಟಿಕೊಡಿ ಅಂತ ಹೇಳಿದಾಗ ನಮ್ಮ ಯಶ್ಪಾಲ್ ಸುವರ್ಣ ಅವರು ಶಾಸಕರು ತವರ ಅಪ್ಪಮ್ಮನ ಹೆಸರಲ್ಲಿ ಮೊನ್ನೆ ತಾನೇ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಸಮಾಜದ ಅತ್ಯಂತ ಹಿಂದುಳಿದ ವ್ಯಕ್ತಿ, ನಿರ್ಗತಿಕನಾಗಿರುವ ವ್ಯಕ್ತಿಗೆ ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಕುಡ್ಲದ ಅಡ್ಯಾರ್ಡು ಹೊಸದಾದ ಕಟ್ಟದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನಡು ಹನುಮಂತ ದೇವರಿಗೂ ಬ್ರಹ್ಮಕಲಶ ಶನಿವಾರ ಭಾರೀ ಸಂಭ್ರಮಡು ನಡೆತಂಡು. ಕುಡ್ಲದ ಅಡ್ಯಾರ್ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನಡು ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಬೇತೆ ಕಾರ್ಯಕ್ರಮಲು ಕರಿನ ಐತಾರ ಶುರುವಾದಿತ್ತದು 7ನೇ ದಿನ ಶನಿವಾರ ಶ್ರೀ ಹನುಮಂತ ದೇವರಿಗೂ ಬ್ರಹ್ಮಕಲಶ ಅಟ್ಟನೆ ಆದಿತ್ತಂಡು. ವೇದಮೂರ್ತಿ ಸೀತಾರಾಮ ಆಚಾರ್ಯರನ್ನ ಪೌರೋಹಿತ್ಯಡು ಧಾರ್ಮಿಕ ವಿಧಿವಿಧಾನಲು ನಡೆತಂಡು. ಶನಿವಾರ ಹನುಮ ಜಯಂತಿದ ದಿನ ಆದಿತ್ತದು ಕಾಂಡೆ ಕಲಶ ಪ್ರಧಾನ ಹೋಮ, ಕಲಶ ಪೂಜೆ ಮಲ್ದು ಹನುಮಂತ ದೇವರಿಗೆ ಕಲಶಾಭಿಷೇಕ ಶುರುವಾಂಡು. ಅಕ್ಕೇರಿಗೂ ಬ್ರಹ್ಮಕಲಶದ ಅಭಿಷೇಕ ಮಲ್ತದು ಪ್ರಸನ್ನ ಪೂಜೆ ನಡೆತಂಡು. ಮಧ್ಯಾಹ್ನ ಅಲಂಕಾರ ಪೂಜೆ, ಮಹಾಪೂಜೆ, ಮಲ್ಲ ಮಟ್ಟದ ನುಪ್ಪು ಪ್ರಸಾದ ಅಟ್ಟನೆ ಆದಿತ್ತಂಡು. ಊರ ಪರವೂರ ಭಕ್ತರು ಆಡಳಿತ ಸಮಿತಿದಕಲು, ದೇವಸ್ಥಾನ ನಿರ್ಮಾಣ ಸಮಿತಿದಕಲು ಬೊಕ್ಕ ಬ್ರಹ್ಮಕಲಶ ಸಮಿತಿದಕಲು ಈ ಪೋರ್ತುಡಿತ್ತರು. ಆಡಳಿತ ಸಮಿತಿ ಮರ್ಯಾದೆ ಗುರುಕಾರ ದಿವಾಕರ್ ನಾಯ್ಕ ಅಡ್ಯಾರ್, ಗುರುಕಾರ ರಮೇಶ್ ತುಂಬೆ, ಕಾರ್ಯಾಂತಿರು ಸತೀಶ್ ಶೆಟ್ಟಿ ಪಿಂಕಿ, ಪಣವದ ಗುರುಕಾರ ಶೇಖರ್ ಶೆಟ್ಟಿ ಅಡ್ಯಾರ್, ನಿರ್ಮಾಣ ಸಮಿತಿ ಮರ್ಯಾದೆ ಗುರುಕಾರ ಎಕೆ ಜಯರಾಮ್ ಶೇಖ, ಗುರುಕಾರ ಪುರುಷೋತ್ತಮ್ ಭಂಡಾರಿ ಅಡ್ಯಾರ್, ಕಾರ್ಯಾಂತಿರು ಮನೀಶ್ ರಾಯ್ ಮೂಡಡ್ಯಾರ್ ಗುತ್ತು, ಬ್ರಹ್ಮಕಲಶ ಸಮಿತಿ ಗುರುಕಾರ ಶಶಿಧರ ಶೆಟ್ಟಿ ಬರೋಡ, ಪ್ರಧಾನ ಕಾರ್ಯಾಂತಿರು ಅಜಿತ್ ಶೆಟ್ಟಿ ಅಡ್ಯಾರ್ ಗುತ್ತು, ಪಣವದ ಗುರುಕಾರ ಶಿವರಾಜ್ ಶೆಟ್ಟಿ ಅಡ್ಯಾರ್ ಗುತ್ತು ಬೊಕ್ಕ ಸರ್ವೇರ್ಲ ಪಾಲ್ದೆ ತೊಂಡೆರು.
ಬಿಸು ಸಂಕ್ರಾಂತಿದ ದಿನ ಐತಾರ ಪಗೇಲು ದೇವೇರ್ನ ಉದಿಪುಗು ವರ್ಷದ ಎಕ್ಕ ಭಜನೆ ಮಂಗಳೋತ್ಸವ ಶುರುವಾದ ಮನದನಿ ಪಗೇಲು ದೇವೆರೆ ಉದಿಪುಗು ಅಕ್ಕೇರಿ ಆಪುಂಡು ರಾಮತಾರಕ ಗೆಜ್ಞಲ ಅಟ್ಟಣೆ ಆತಂಡು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ದುಂಬಾಳ್ತದ ಗುರುಪುರದ ಮೂಡೂರು ಅಡ್ಡೂರು ಜೋಡುಕರೆ ಕಂಪುಲ ಶನಿವಾರ ಕಾಡೆ ಮಾಡಿಬೊಟ್ಟು ಗುತ್ತದ ಕಂಡುಡು ಸುರು ಆಂಡ್ ಅಜಿತ್ ಕುಮಾರ್ ರೈ ಮಾಲಾಡಿ ಕಂಪುಲ ಉದೀಪನ ಮಲ್ತೇರು. ಕುಡ್ಲ ತಾಲೂಕು ಗುರುಪುರದ ಮೂಡೂರು ಅಟೂರು ಜೋಡುಕರೆ ಕಂಪುಲ ಸಮಿತಿದ ನಿಲೆಟ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ದುಂಬಾಳ್ತೆಡು ಅಟ್ಟನೆ ಮಲ್ತಂದ 2ನೇ ವರ್ಷದ ಗುರುಪುರ ಕಂಬುಲೋತ್ಸವ ಮಾಡಿಬೊಟ್ಟು ಗುತ್ತದ ಕಂಡುಡು ಶನಿವಾರ ಕಾಂಡೆ ಸುರು ಆಂಡ್ ಕುಡ್ಲದ ಬಂಟೆರ್ನ ಯಾನೆ ನಾಡವೆರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಮೂಡೂರು ಅಡ್ಡೂರು ಕಂಪುಲ ಉದೀಪನ ಮಲ್ತೆರು. ಸಭಾ ಕಾರ್ಯಕ್ರಮನು ಕಟೀಲ್ ಹರಿನಾರಾಯಣದಾಸ ಅಸ್ತ್ರಣ್ಣ ಉದೀಪನ ಮಲ್ತೆರು. ಅಜಿತ್ ಕುಮಾರ್ ರೈ ಮಾಲಾಡಿ ಪಾತೆರ್ದು ಒವ್ವೇ ಕೆಲಸ ಮಲ್ಪುಡುಂದಾಂಡ ಯೋಗ ಭಾಗ್ಯ ಬೋಡು ಪನ್ಪುನ ಹಿರಿಯರನ ಪಾತೆರ ಉಂಡು. ಇನಾಯತ್ ಅಲಿ ಗುರುಪುರಟು ಗಡ್ತಿಡು ಕಂಬುಲ ನಡಪಾವುನ ಯೋಗ ಭಾಗ್ಯ ಪಡೆತೆರು. ಸೌಹಾರ್ದ ಕಂಬುಲ ನಡಪಾಯರೆ ಅರೆಗು ದೇವೆರು ಇಂಬು ಕೊರ್ತೆರು. ಅಂಚಾದ ಕಂಬುಲ ಪೊರ್ಲುಡು ನಡತೊಂದುಂಡು ಪಂಡೆರು. ಕಂಪುಲ ಸಮಿತಿ ಗುರುಕಾರ್ಯರು ಬೊಕ್ಕ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಪಾತೆರ್ದು ಕರಿನ ವರ್ಷ ಕಂಪುಲ ಆಚರಣೆಗೂ ದುಂಬು ಪೋನಗ ಓಟು ಘೋಷಣೆ ಆದು ಪ್ರಚಾರ ಮಲ್ಪರೆ ಸಾಧ್ಯ ಆಯ್ಜಿಂಡಲ ಎಂಕಲು ನೆಂತು ನೆರ್ದೆಚ್ಚ ಗೆಲ್ಮೆ ಪಡ್ತಂಡು. ಅಂಚಾದ 2ನೇ ವರ್ಷ ಗಡ್ತಿಡು ನಡಪಾವೊಂದುಲ್ಲಾಂದು ಪಂಡೆರು. ಮೂಳೂರು ಮುಂಡಿತಾಯ ದೈವಸ್ಥಾನದ ತಂತ್ರಿ ವಾಸುದೇವ ಭಟ್, ಜಿಲ್ಲಾ ಕಂಬುಲ ಸಮಿತಿದ ಕಾರ್ಯ ಗುರುಕಾರ್ಯರು ಗುಣಪಾಲ ಕಡಂಬ, ಬೊಳ್ಮಾರಗುತ್ತು ಶಶಿಧರ ಭಟ್, ದೋಣಿಂಚೆಕುತ್ತು ಪ್ರಕಾಶ್ ರೈ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಪೂಜಾರಿ, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಉಮೇಶ್ ರೈ, ಆರ್ಕೆ ಪೃಥ್ವಿರಾಜ್, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಸದಾಶಿವ ಉಳ್ಳಾಲ, ಕುಡ್ಲ ಮಹಾನಗರ ಪಾಲಿಕೆದ ದುಂಬುದ ಎದುರು ಪಕ್ಷದ ನಾಯಕಿ ಅನಿಲ್ ಕುಮಾರ್ ಲೇಸಿಡು ಪಾಲ್ತೆ ತೊಂಡೆರು. ಸಾಗರ ವಿಶ್ವವಿದ್ಯಾನಿಲಯ ಸುರು ಮಲ್ಪರೆ ಚರ್ಚೆ ಮಲ್ತದುಂಡು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಂತೆರು. ಪಣಂಬೂರು ಬಂದರದ 5ನೇ ವರ್ಷಾಚರಣೆ ಲೆಕ್ಕಡು 8ನೇ ಮಲ್ತನ ಕಾರ್ಯಗಾರ ಉದೀಪನ ಮಲ್ತದ 6 ಪಾತೆರಿಯರು. ಪಣಂಬೂರ್ದ ನವಮಂಗಳೂರು ಬಂದರ್ ಪ್ರಾಧಿಕಾರದ 5ನೇ ವರ್ಷಾಚರಣೆದ ಲೆಕ್ಕಡು ಕಡಲ ಎದುರು ಮುಟ್ಟುನ ಬಗೆಟ್ ಕುಡ್ಲದ ತಾಜ್ ವಿವಾಂತ ಹೋಟೆಲ್ಡ್ ಕಾರ್ಯಗಾರ ದಿದಿತ್ತೆರು. ನವಮಂಗಳೂರು ಬಂದರ್ ಪ್ರಾಧಿಕಾರದ ಗುರುಕಾರರು ಡಾ ವೆಂಕಟರಮಣ ಅಕ್ಕರಾಜು ಗುರುಕಾರ್ಮೆಡ್ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಕಾರ್ಯಕ್ರಮ ಉದೀಪನ ಮಲ್ತೆರು. ಬ್ರಿಜೇಶ್ ಚೌಟ ಪಾತಿಡ್ದು ಕುಡ್ಲ ಬಂದರಡ್ದಾವರ ಜಿಲ್ಲೆ ಬೇರದ ಕೇಂದ್ರವಾದ ಬದಲಾತಂಡು. ಈ ಕಾರಣೊಡ್ದು ಇತ್ತೆ ಮುಲ್ಪ ಸಾಗರ ವಿಶ್ವವಿದ್ಯಾನಿಲಯ ತಾಪನೆಗೂ ಎಡ್ಡೆ ಕಾಲ ಆದುಂಡು. ಈ ಬಗೆಟ್ ತಾನು ಚರ್ಚೆ ನಡಪಾದೆ. ಯೋಜನಾ ವರದಿ ತಯಾರು ಮಲ್ತದು ಬಂದರು ಮಂತ್ರಾಲಯಕ್ಕೂ ಪ್ರಸ್ತಾವನೆ ಕೊರ್ಪುಣೊಂದು ಆರ್ಪಂಡೇರು. ರಾಣಿ ಅಬ್ಬಕ್ಕನ 500ನೇ ವರ್ಷದ ಜನ್ಮ ದಿನಾಚರಣೆದ ಪೊರ್ತುಡು ಆರಿನ ಪುದರ್ನ ವಿಶ್ವವಿದ್ಯಾನಿಲಯಕ್ಕೂ ತೀಪುಂಡು. ಐತ ಒಟ್ಟುಗೂ
ಪಡವು ಕಟ್ಟುನ ಬೊಗ ಪಡವು ರಿಪೇರಿ ಕೈಗಾರಿಕೆಲು ಕುಡ್ಲಗ್ ಬರುಡು ಬ್ರಿಜೇಶ್ ಚೌಟ ಪಂಡೆರು. ಡಿಜಿ ಶಿಪ್ಪಿಂಗ್ದ ದುಂಬುದ ನೌಕಾ ಸಲಹೆಗಾರರು ಕ್ಯಾಪ್ಟನ್ ಎಲ್.ಕೆ. ಪಂಡ ಬೊಕ್ಕ ಇತ್ತದ ನೌಕಾ ಸಲಹೆಗಾರರು ಕ್ಯಾಪ್ಟನ್ ಅಬ್ದುಲ್ ಕಲಾಂ ಆಜಾದ್ ಕಾರ್ಯಗಾರುಡು ಬೆಣ್ಣೆರಾದ ಪಾಲ್ದೆತೊಂದು ಕಡಲಡು ಉಂಡಾಪುನ ಬೇತೆ ಬೇತೆ ನಮೂನೆದ ಆಪತ್ತು ಬೊಕ್ಕ ಐನು ತುರ್ತು ಎದುರು ಸಾವನ ಕಾರ್ಯೋಲಿನ ಬಗೆಟ್ ಮಾಹಿತಿ ಕೊರಿಯರು. We already have few shipbuilding, 1 or 2 shipbuilding companies in Mangalore. We have to pursue few shipbuilding, other shipbuilding companies, because the Prime Minister is very passionate about shipbuilding and ship repair, because it can create large employment, huge employment opportunities. A shipbuilding and a ship repair setup coming in Mangalore can create large opportunities in terms of employment. So towards that end, we'll also pursue that case, and in my recent interaction with the Prime Minister, when I met him, I told him this is the 500th year of Rani Abbaka's birth anniversary. This is the 50th year of NMPA's. Probably there can't be a better occasion to declare or invest in Mangalore, to create it as, if not South India's, at least Karnataka's important maritime hub and important trade hub of Karnataka. So the Prime Minister has been very positive, and we will try to invite him to Mangalore. ಪುತ್ತೂರದ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಏಪ್ರಿಲ್ 17 ಇರುವಂಬುಟ್ಟ ವರ್ಷದ ಜಾತ್ರೆ ನಡತೊಂದಿತ್ತದು ನುಪ್ಪು ಪ್ರಸಾದ ನಿಚ್ಚಲ ದೀವೋದೇರು. ಆ ಲೆಕ್ಕಡು ಜಾತ್ರೆಗೂ ಕೊಡಿಯೇರ್ನ ದಿನ ಅನ್ನಪೂರ್ಣ ಭೋಜನ ಮಂಟಪ ಉದಿಪನ ಮಲ್ತದೇರು. ಪುತ್ತೂರ್ದ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಜಾತ್ರೆದ ದಿನೊಕ್ಲೆಡು ಏಪ್ರಿಲ್ 17 ಇರುವ ಮುಟ್ಟ ಬುಡಂದೆ ನುಪ್ಪು ಪ್ರಸಾದ ಪಟ್ಟುನ ಉದ್ದೇಶಡು ಜಾತ್ರೆಗೂ ಕೊಡಿಯೇರ್ನ ಪೊರ್ತುಡು ಅನ್ನಪೂರ್ಣ ಭೋಜನ ಮಂಟಪ ಉದಿಪನ ಮಲ್ತೇರು. ದೇವಸ್ಥಾನದ ತಂತ್ರಿಯರು ಕುಂಟಾರ್ ರವೀಶ್ ತಂತ್ರಿ ಅನ್ನಪೂರ್ಣ ಭೋಜನ ಮಂಟಪ ಉದಿಪನ ಮಲ್ತದು ಪಾತಿಡ್ದು ಜಾತ್ರೆಗಿಂದ ಅಟ್ಟನೆ ಮಲ್ತನ ಹೊಸ ಅನ್ನ ಛತ್ರೊಡು ದೇವೆರ್ನ ನುಪ್ಪು ಪ್ರಸಾದ ತಿಕ್ಕಿಜಿಂದು ಏರ್ಲಾ ವಾಪಸ್ ಪೊಯರ ಬಲ್ಲಿ ಅನ್ನಪೂರ್ಣೆ ನಿಚ್ಚಲ ಆಶೀರ್ವಾದ ಕೊರ್ಪುನಂಚ ಆವಡಂದು ಪಂಡೇರು. ಶಾಸಕರು ಅಶೋಕ್ ಕುಮಾರ್ ರೈ ಪಾತಿಡ್ದು ಮಾತಾ ಭಕ್ತರೆಗ್ಲ ಕ್ರಮೋಟು ಎಡ್ಡೆ ರೀತಿಡು ನುಪ್ಪುದಾನ ಕೊರ್ಪುನ ವ್ಯವಸ್ಥೆ ಮಲ್ತನಂದು ಪಂಡೇರು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ ಈಶ್ವರ್ ಭಟ್ ಪಂಜಿಗುಡ್ಡೆ ಪಾತಿರ್ದು ದೇವೆರ್ನ ಪ್ರೇರಣೆ ತಂತ್ರಿಯರ್ನ ಆಶೀರ್ವಾದ ಶಾಸಕರ್ನ ಮಾರ್ಗದರ್ಶನದಂಚ ಜಾತ್ರೆ ಗೆಲ್ಮೇಡ್ ನಡಪುಡು ಪಂಡೇರು. ಕರ್ನಾಟಕ ಧಾರ್ಮಿಕ ಪರಿಷತ್ ಸದಸ್ಯರು ಮಲ್ಲಿಕಾ ಪಕ್ಕಳ ಬೊಕ್ಕ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಶಿವನಾಥ್ ರಾಯ್ ಮೇಗಿನ ಗುತ್ತು ಈ ಪೊರ್ತುಡಿತ್ತರು. ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇಲ್ಲೊಂದು ವ್ಯವಸ್ಥಿತ ರೂಪದಲ್ಲಿ ಅನ್ನಛತ್ರವನ್ನು ಇವತ್ತು ನಾವು ಶುಭಾರಂಭಗೊಳಿಸಿದ್ದೇವೆ. ನಮ್ಮ ಹಿರಿಯರು ಹೇಳ್ತಿದ್ರು, ಈ ಕೆರೆ ಹತ್ರ ಬಹಳ ಒಂದು ಮಹತ್ವ ಇದೆ. ಇದರ ಹಿನ್ನೆಲೆ ನೋಡಿದರೆ ನಿಮಗೆಲ್ಲರಿಗೂ ಗೊತ್ತುಂಟು. ನಮ್ಮ ದೇವಸ್ಥಾನದ ಹಿನ್ನೆಲೆ ಎಲ್ಲ ನೋಡುವಾಗ ಈ ಕೆರೆಗೆ ಒಂದು ಹಿನ್ನೆಲೆ ಉಂಟು. ಅದು ನನಗೆ ನಿಜವಾಗಿಯೂ ನನ್ನ ವ್ಯವಸ್ಥಾಪನಾ ಸಮಿತಿಗೆ ನಮಗೆ ಇಲ್ಲೊಂದು ಉದ್ಘಾಟನೆ ಮಾಡುವಂಥ ಭಾಗ್ಯ ಇವತ್ತು ಆ ಮಹಾಲಿಂಗೇಶ್ವರ ದೇವರ ದಯೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಿಕ್ಕಿದೆ. ಎಲ್ರಿಗೂ ಪೂಜೆ ಪುರಸ್ಕಾರಗಳು ಒಂದು ಕಡೆ ಆದರೆ ಅನ್ನ ಸಂತರ್ಪಣೆ ಸ್ವೀಕಾರ ಮಾಡುವಾಗ ಅವರು ಹೊಟ್ಟೆ ತುಂಬ ಊಟ ಮಾಡಿದರೆ ಅವರು ಸಂತುಷ್ಟರಾಗ್ತಾರೆ. ಅವರನ್ನು ಹೊಟ್ಟೆ ತುಂಬ ಊಟ ಮಾಡಿ ಕಳಿಸುವ ಕೆಲಸ ನಮ್ಮಲ್ಲಿ ನಮ್ಮ ಪುತ್ತೂರಿನ ಜನತೆಯ ಮೇಲಿದೆ. ಯಾರಿಗೂ ಕೂಡ ನಗುಮುಖದಿಂದ ಮಾತಾಡಿ ಹೊಟ್ಟೆ ತುಂಬ ಊಟ ಕೊಟ್ಟು ಯಾರು ಏರಿದ ಧ್ವನಿಯಲ್ಲಿ ಮಾತಾಡದೆ ಎಲ್ಲ ಕಾರ್ಯಕರ್ತರು ಯಾರು ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ, ನಾವೆಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ. ಆದರೆ ಅದನ್ನು ಉಪಯೋಗಿಸಿಕೊಳ್ಳುವಂಥವರು, ಇಲ್ಲಿ ವ್ಯವಸ್ಥೆಯನ್ನು ನಿರ್ವಹಿಸುವಂಥವರು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಅವರಿಗೆ ಮನಸ್ಸಿಗೆ ಸಂತೃಪ್ತಿಯಾಗುವ ರೀತಿಯಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಿ, ಅದು ನಾವು ಕೊಡ್ತಾ ಇರೋದು ದೇವರ ಪ್ರಸಾದ, ಇದನ್ನು ಕೊಡುವ ರೀತಿಯಲ್ಲಿ ಅವರಿಗೆ ಕೊಟ್ಟು, ಹೌದು ನಾನು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಗೆ ಹೋಗಿದ್ದೀನಿ, ದೇವಸ್ಥಾನಕ್ಕೆ ಹೋಗಿದ್ದೀನಿ, ಯಾವ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಜನ ಮಾಡಿದ್ದಾರೆ. ನಾನು ಅಶೋಕರ ಇಲ್ಲ ಆಡಳಿತ ಸಮಿತಿಯವರು ಇಲ್ಲ ಇಲ್ಲಿ ದೇವಸ್ಥಾನದ ಸಮಿತಿಯವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಭಕ್ತಾದಿಗಳು ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ಉಪಹಾರದಿಂದ ಹಿಡಿದು ಊಟದಿಂದ ಸಾಯಂಕಾಲ ಉಪಹಾರ ನಿರಂತರ ನಡೀತದೆ. ಇದೆಲ್ಲ ಜನ ಸಾಮಾನ್ಯರು ಎಲ್ಲರೂ ಬರಬೇಕು. ಈ ದಕ್ಷಿಣ ಕರ್ನಾಟಕದ ಜನ ಈ ಯಾತ್ರೋತ್ಸವಕ್ಕೆ ಬರಬೇಕು. ಇವತ್ತು ಬೇರೆ ಬೇರೆ ಕಡೆಯಿಂದ ನನಗೆ ಕರೆ ಬರ್ತಾ ಇದೆ. ಇಡೀ ಡೆಲ್ಲಿಯಿಂದ ಇವತ್ತು ಕೂಡ ಫೋನ್ ಮಾಡಿ ನಾವು ಯಾವತ್ತು ಬರಬೇಕು, ಪುತ್ತೂರಿನ ಜಾತ್ರೆಗೆ ಬರಬೇಕು ಅನ್ನೋ ವಿಚಾರ ಕೇಳಿ ಬರ್ತಾ ಇದೆ. ಇಡೀ
ದೇಶದ ಹೊರ ದೇಶದ ಜನಗಳು ಇಲ್ಲಿ ಬರಬೇಕು. ಮುಂದಿನ ದಿವಸಗಳಲ್ಲಿ 2 ವರ್ಷದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೆಲಸವನ್ನು ಕೂಡ ಮಾಡ್ತೇವೆ. ಅದಕ್ಕೂ ಎಲ್ಲರ ಸಹಕಾರ ಬೇಕು. ಹನುಮಂತನು ಸಮಾಜಡು ಗಟ್ಟಿಮಲ್ತನ ಕೀರ್ತಿ ಅಪ್ಪೆ ಅಂಜನಾದೇವಿಗೂ ಸಂದುಂಡೊಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಂತೆರ್ ಕುಡ್ಲ ಅಡ್ಯಾರ್ದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನಡು ದೇವಿರ್ನ ಪ್ರತಿಷ್ಠೆದ ದಿನದ ಧಾರ್ಮಿಕ ಸಭೆಟ್ 6 ಆಶೀರ್ವಚನ ಕೊರಿಯರು. ಕುಡ್ಲದ ಅಡ್ಲ್ಯಾರಡು ಪೊಸದಾದ ಕಟ್ನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶುಡು ಶುಕ್ರಾರ ಹನುಮಂತ ದೇವರನ ಪ್ರತಿಷ್ಠೆ ನಡತಂಡು ಬಯ್ಯ ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತಂಡು. ದೇವಸ್ಥಾನ ಆಡಳಿತ ಸಮಿತಿಯ ಗುರುಕಾರರು ರಮೇಶ್ ತುಂಬೆ ಮಾತಿರೆಲ್ಲ ಎದುಕೊಂಡರು. ಬ್ರಹ್ಮಕಲಶ ಸಮಿತಿ ಗುರುಕಾರರು ಶಶಿಧರ್ ಶೆಟ್ಟಿ ಬರೋಡ ಗುರುಕಾರ್ಮಿಡು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರು ಇತ್ತದ ಇಂದಿರಾ ಹರ್ಷಕುಮಾರ ಶೆಟ್ಟಿ ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತಿರು. ಲೋಕಸಭಾ ಸದಸ್ಯರು ದುಮ್ಮದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಲ್ಲ ಬಿನ್ನೆರಾದ ಪಾತೆರ್ದು ಅಡ್ಯಾರಡು ಶಿವದೇವರ್ನ ಬ್ರಹ್ಮಕಲಶ ಆದ ಇತ್ತೆ ಹನುಮಂತ ದೇವರ್ನ ಬ್ರಹ್ಮಕಲಶ ನಡತೊಂದುಂಡು. ಈ ನಮ್ಮ ನೆಲ ಹಿಂದುತ್ವದ ಸನಾತನ ಸಂಸ್ಕೃತಿದ ನೆಲ ಅಂದು ಪ್ರಧಾನಮಂತ್ರಿಗಳ ಗೊತ್ತುಂಡು. ಇಡೀ ದೇಶೋಡೆ ಸನಾತನ ಸಂಸ್ಕೃತಿ ವೈಭವಡು ಮೆರೆಯೊಂದುಪ್ಪುನ ನಾಡು ಅವು ನಮ್ಮ ನಾಡೊಂದು ಪಂಡಿರು. ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊರದು ಹನುಮಂತನ ಸಮಾಜಡು ಗಟ್ಟಿ ಮಲ್ತನ ಕೀರ್ತಿ ಅಪ್ಪೆ ಅಂಜನಾದೇವಿಗೆ ಸಂದುಂಡು. ಮುಲ್ಪ ದೇವಸ್ಥಾನ ಒಂಜಿ ಶಕ್ತಿ ಕೇಂದ್ರ ಅವಡಾಂಡ ಐಟು ಮಾತೆರ್ನೆಲ ಪುಣೆಪಾಟಿಗೆ ಉಂಡೂಂದು ಪಂಡೇರು. ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಧಾರ್ಮಿಕ ಉಪನ್ಯಾಸ ಕೊರಿಯರ್. ದೇವಸ್ಥಾನದ ಚಾಕಿರಿ ಮಲ್ತನ ಜ್ಯೋತಿಷ್ಯರು ಡಾಕ್ಟರ್ ಮಹೇಶ್ ಪೊದುವಾಳ್, ಉಮೇಶ್ ಶಿಲ್ಪಿ ಮುರುಡೇಶ್ವರ, ವೀರೇಂದ್ರ ಶಿಲ್ಪಿ ಕಾರ್ಲಾ, ಗೋಪಾಲಕೃಷ್ಣ ಶೆಟ್ಟಿ, ಸರ್ವಶಕ್ತಿ ಕಲಾ ಮಂಡಳಿದ ತೇಜಾಕ್ಷ ಮೋಹನ್ ಬೊಕ್ಕ ಕ್ರೇನಿಡ್ ಕೆಲ್ಸ ಮಲ್ತನ ಲಾಯ್ ಡಿಸೋಜ ಮೆಕ್ಲೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರು. ದುಮ್ಮದ ಮಾಜಿ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ, ಆತ್ಮಶಕ್ತಿ ವಿಧೋದ್ದೇಶ ಸಹಕಾರಿ ಸಂಘದ ಗುರುಕಾರರು ಚಿತ್ತರಂಜನ್ ಬೋಳಾರ, ವೆಂಕಟೇಶ್ ರೈ, ವಚನ್ ರವೀಂದ್ರ ಶೆಟ್ಟಿ, ಮಾಧವ ಸಾಲ್ಯ ನಾಟ್ಯಾರ್, ವೀರನಾಥ್ ಭೋಜ ಪೂಜಾರಿ ಇಂಚ ಬೇತೆ ಬೇತೆ ವಲಯದ ನಾಯಕರ ಬಿನ್ನರಾದ ಪಾಲ್ದೆ ತೊಂಡೆರು. ಆಡಳಿತ ಮಂಡಳಿ ಮರ್ಯಾದೆ ಗುರುಕಾರ ದಿವಾಕರ ನಾಯ್ಕ ಅಡ್ಯಾರ್, ಜೀರ್ಣೋದ್ಧಾರ ಸಮಿತಿ ಕಾರ್ಯಗುರುಕಾರ ಚಂದ್ರಹಾಸ ಶೆಟ್ಟಿ ರಂಗೋಲಿ, ಪುರುಷೋತ್ತಮ ಭಂಡಾರಿ ಅಡ್ಯಾರ್ ಈ ಪುರ್ತುಡಿತ್ತೆರು. ಯಾನ್ ಇತ್ತೀಚೆಗೆ ಪ್ರಧಾನಮಂತ್ರಿನ ಭೇಟಿಯಾದಿತ್ತೆ. ಪ್ರಧಾನಮಂತ್ರಿನ ಭೇಟಿಯಾದಪ್ಪನ ಸಂದರ್ಭಡು ಉಲೈ ಬನ್ನಗನೆ ಆರು ಪಣ್ಣ ವಿಷಯ ಎಂಚಿನ ಅಂತ ಪಂಡ ಹಿಂದುತ್ವಕ್ಕೆ ಗಡ್ಸೆ ಆಯಾ ಅಂತ ಪಂಡೇರು ಪಂಡ ಪ್ರಧಾನಮಂತ್ರಿಗಳ ಈ ನೆಲ ಹಿಂದುತ್ವದ ನೆಲ, ಈ ನೆಲ ಸನಾತನವಾಯಿನ ಸಂಸ್ಕೃತಿನ ಬುಳೆಪಾಯಿನ ನೆಲ, ಈ ನೆಲ ಹಿಂದುತ್ವದ ದೃಷ್ಟಿನ ಇಡೀ ದೇಶಕ್ಕೊರ್ನ ನೆಲ ಅಂತ ನಂಚಿನ ವಿಷಯ ಗೊತ್ತುಂಡು. ಈ ಕರಾವಳಿದ ನೆಲ, ಕರಾವಳಿದ ಜನಕುಲು, ನಮ್ಮ ತುಳುನಾಡದ ಬಂಧುಲು ಭಾರಿ ವಿಶೇಷವಾಯಿನ ಒಂದು ಜನಸಮೂಹ. ನಮ್ಮ ಪ್ರಾಯಶಃ ಇಡೀ ದೇಶಡೆ ಈ ಸನಾತನವಾಯಿನ ಸಂಸ್ಕೃತಿ ಈತ ವೈಭವಡ ಮೆರೆ ಒಂದು ಪುನಃ ಓವಾಂಡ್ಲ ಒಂಜಿ ಭೂಪ್ರದೇಶ ಇತ್ತಂದ ಅವ ನಮ್ಮ ಕರಾವಳಿದ ತುಳುನಾಡಂದು ಈ ಸಂದರ್ಭ ಪಂಡ್ರೆ ಬಯಸೊಂದಿಲ್ಲ. ಇನಿ ಅಂಜನಾ ದೇವಿ ಒಂಜಿ ಅಪ್ಪೆ ಉಳ್ಳಾಳನ್ನ ಅಂಡ ಹನುಮಂತನ ಬುಳೆಪಾದ ಒಂಜಾತ ಸಮಾಜಡು ಮಲ್ಲ ಗಟ್ಟಿ ಮಲ್ತನಂಜನ ಕೀರ್ತಿ ಏರೆಗೆ ಸಂದುನುಂದಿ ಕೆಂಡ ಅಂಜನಾದೇವಿಗೆ ಸಂದು ಅಂಚಾದ ವೀರಾಂಜನೇಯನ್ನು ಮೆರೆರೆಗವು ಸಾಧ್ಯತೆ ಆತನಂತೆ ತಪಸ್ಸದ ಶಕ್ತಿ ಅತ್ತ ಪಿರೋಡುಂಡು. ಕೇಸರಿ ಬೊಕ ಅಂಜನಾದೇವಿನ ತಪಸ್ಸದ ಶಕ್ತಿ ಹಿಡ್ದಾದ ಅವು ಒಂಜಿ ಉದಿತು ಬರ್ರೆಗೆ ಸಾಧ್ಯತೆ ಆತನದಂತೆ. ಈ ಭಾಗೋಗ್ಯಾನ ವ್ಯಾಯಾಮ ಶಾಲೆ ಉಪನಾಗ ಇದೆ ಒಂಜಾತ ಪರಿವರ್ತನೆ ಆತನ ಎಂಟೂತೆ ಐಡ್ದುಕ ಇತ್ತೆ ಒಂಜಾತ ದೇವಲ್ಯಾದ ನಿರ್ಮಾಣ ಏನೇನ ಮತ್ವರೆಗೆ ಸಾಧ್ಯತೆ ಆತಂಡಿ. ಒಂಜಿ ದೇವಲ್ಯ ಅವಡು ಒಂದಂಡ ಅಲ್ಪ ಅತಿಯಾಯನ ಶಕ್ತಿ ಸಂಚಯನ ಅದು ಪೊಡು ಒಂದು ಲೆಕ್ಕ ಅವು ಮುಲ್ಪ ನಡತದನ್ನು ಒರಿತದನ್ನು ಪಂಡ ತಪ್ಪಾವಂತೆ ದೇವಲ್ಯನ ತುನೇನು ಒಂಜಾತ ಸಂತೋಷ ಆಪಣು ಆನಂದ ಆಪಣು. ಈ ಬಾಗೋಡು ಒಂಜಿ ಶಕ್ತಿ ಕೇಂದ್ರ ಜಾಗೃತಿ ಆವಡು ಒಂದಂಡ ಮಾತೆರ್ನಲ ಪರಿಸರಂ ಪೂಪನೆ ತಪ್ಪಿರವಡ್ದು ಅವು ದಾಂತೆ ಅವು ಕೆಲಸಾರಿಗೆ ಸಾಧ್ಯತೆ ಇಜ್ಜಿ. ಇಡೀ ದೇಶಡು ಅಯೋಧ್ಯೆಡ ಆಯ್ನಂಚಿತ್ನ ಶ್ರೀರಾಮಚಂದ್ರ ದೇವರನ ಆ ಕಲ್ಲಡೆ ನಿರ್ಮಾಣ ಆಯ್ನಂಚಿತ್ನ ಒಂಜಿ ಸುರೂತ ಹಳ್ಳಿದ ದೇವಸ್ಥಾನವ ವಾಂಡ ಇತ್ತಿನಂದಾಂಡ ಅವು ನಮನ ಮಂಗಳೂರದ ಅಡ್ಯಾರಡ ಆಯ್ನಂಚಿತ್ನ ವೀರಾಂಜನೇಯ ದೇವಸ್ಥಾನ ಪನ್ಪನು ನಮಕ್ ಮಾತ ಪೆರ್ಮೆದ ವಿಚಾರ. 2,75,000 ಹಳ್ಳಿಲೇನು ರಾಮನ ಜೊತೆಗೆ ಅಗುಲು ಸಂಪರ್ಕ ಮಲ್ತದ ಒಂಜಿ ಅವಿನ ಜೋಡಪ ಇರುಂದಾಂಡ ಶ್ರೀರಾಮ ದೇವರೆಗ್ಲ ನಮನ ಅಡ್ಯಾರದ ಶ್ರೀ ವೀರಾಂಜನೇಯ ದೇವರೆಗ್ಲ ಒಂಜಿ ಸಂಪರ್ಕ ಮಲ್ಪನಂಚಿತ್ನ ಒಂಜಿ ಐಕೊಂಜಿ ಆ 2 ಕ್ಷೇತ್ರನ ಜೋಡಪವನಂಚಿತ್ನ ಕೆಲಸ ಒಂಜಿ ಅದ್ಭುತವಾಯಿನಂಚಿತ್ನ ಪರಿಕಲ್ಪನೆದಡಿಟ್ಟು ಅಡ್ಯಾರಡು ನಡತ್ತನೆ. ಅಡ್ಯಾರಡು ಆಯ್ನಂಚಿತ್ನ ಈ ಒಂಜಿ ಮಂದಿರದ ಕೆಲಸ ಒಂದು ಅದ್ಭುತವಾಯಿನಂಚಿತ್ನ ಕೆಲಸ. ಕೇವಲ ದೇವಸ್ಥಾನ ಕಟ್ಟಿನಂದಾಣ ನಮ್ಮನ ಉದ್ದೇಶ ಈಡೇರುಜಿ ದೇವಸ್ಥಾನ ಕಟ್ಟುನೈತ ಒಟ್ಟಿಗೂ
ಸಮಾಜನು ಕಟ್ಟು ನಂಚಿನ ಕೆಲಸ ಆನಂದ ಮಾತ್ರ ಒಂಜಿ ದೇವಸ್ಥಾನ ಸ್ಥಾಪನೆ ಆಯ್ನಂಚಿನ ಉದ್ದೇಶ ಈಡೇರುಂಡು. ಐಟ್ ದೇವರನ ಕೆಲಸಲಾವಡು, ಸಮಾಜದ ಕೆಲಸಲಾವಡು. ವೀರಾಂಜನೇಯ ಗುಡಿತ ವಿಶೇಷದ ಕೇಳಂದ ಬೇತೆ ಮಾತ ಕಡೆಟ್ ಒಟ್ಟು ಆರಾಧನೆలు ಆವರೆಯವು, ಸುಹಾಸಿನಿ ಆರಾಧನೆలు ಆವರೆಯವು, ಸಮಾರಾಧನೆలు ಆವರೆಯವು. ಆಂಡ ಮೂಲ ಆಯ್ನವು ಕೇಳಂದ ಇಡೀ ಹಿಂದೂ ಸಮಾಜದ ಒಟ್ಟು ಆರಾಧನೆ, ಇಡೀ ಹಿಂದೂ ಸಮಾಜದ ಸುಹಾಸಿನಿ ಆರಾಧನೆ, ಸಮಾಜನ ಒಟ್ಟು ಮಲ್ಪನಂಚಿನ ಒಂಜಿ ಮಾಮಲ್ಲ ಸಂದೇಶ, ಒಂದು ಇಡೀ ಹಿಂದೂ ಸಮಾಜಗೊಂಜಿ ಮಾರ್ಗದರ್ಶಿ ಆಪುನಂಚಿನ ಕೆಲಸ. ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ನಿಲಿಟ್ ಏಪ್ರಿಲ್ 13ಕ್ಕೆ ಸಂಗೀತದ ಒಟ್ಟಿಗೂ ಸ್ವಚ್ಛತೆ ಪಲ್ಪುನ ನಿರ್ಮಲ ಮಲ್ಪುನ ಕಾರ್ಯಕ್ರಮನು ಕುಡ್ಲ ಮಹಾನಗರ ಪಾಲಿಕೆದ ಎದುರು ದೀವೊಂದೊಂದು ಒಕ್ಕೂಟದ ಗುರುಕಾರರು ಕೇಶವ ಕನಿಲ ಪಂತೆರ. ಕರಾವಳಿ ಸಂಗೀತ ಕಲಾವಿದರನ ಒಕ್ಕೂಟದ ಗುರುಕಾರರು ಕೇಶವ ಕನಿಲ ಕುಡ್ಲಡು ಸುದ್ದಿಕೋಟುಡು ಪಾತೆರ್ದು ಕರಾವಳಿ ಸಂಗೀತ ಕಲಾವಿದರನ ಒಕ್ಕೂಟ ಏಪ್ರಿಲ್ 13ಕ್ಕೆ ಸಂಗೀತದೊಟ್ಟುಗೂ ಸ್ವಚ್ಛತೆ ಪನ್ಪುನ ನಿರ್ಮಲ ಮಲ್ಪುನ ಕಾರ್ಯಕ್ರಮ ತೀವೊಂದುಂಡು. ಕುಡ್ಲ ಮಹಾನಗರ ಪಾಲಿಕೆದ ಎದುರುಡು ಕಾಂಡೆ 7 ಕಾರ್ಯಕ್ರಮ ಶುರುವಾಯಿರುತ್ತದೆ. ಜನಕ್ಲೆಡ ಸಂಗೀತೊಡ್ದು ನಿರ್ಮಲದ ಜಾಗೃತಿನ ಮೂಡಾವುನ ಪ್ರಯತ್ನ ಉಂದು ಆದುಂಡು. ಮಹಾನಗರ ಪಾಲಿಕೆದ ಎದುರುಡು ಶುರುವಾಪುನ ಕಾರ್ಯಕ್ರಮ ಉರುವದ ಮೈದಾನುಡು ಮುಗಿತಲ ಆಪುಂಡು. ಈ ಪೊರ್ತುಡು ಒಕ್ಕೂಟದ ಸದಸ್ಯರು ಮಾರ್ಗದ ಬರಿಟು ನಿರ್ಮಲ ಕಾರ್ಯ ನಡಪಾವಿರಂದು ಪಂಡೆರು. ಒಡಿಪು ದಕ್ಷಿಣ ಕನ್ನಡ ಜಿಲ್ಲೆ ಸೇರ್ದುಪ್ಪುನ ಸಂಗೀತ ಕಲಾವಿದರನ ಒಕ್ಕೂಟ ಕರಿನ 17 ವರ್ಷದ ದುಂಬು ಪುಟ್ಟುನ ಸಂಘಟನೆ ಆದುಂಡು. ಕಲಾವಿದರನ ಕಷ್ಟಗೂ ಜತೆಯಾದ ಉಂತೆರ ಪುಟ್ಟುನ ಈ ಸಂಘಟನೆ ಇಡಮುಟ್ಟ ಸಾಮಾಜಿಕವಾದ ಪಾಕ ಕಾರ್ಯಕ್ರಮದಿ ಒಂದು ತನ್ನನೇ ಆಯಿನಂಚಿನ ಕೊಡುಗೆನು ಕೊರ್ತುಣು ದ್ವಾರಪಂಡೇರು. ಕಾರ್ಯಕ್ರಮದ ಯೋಜನಾ ನಿರ್ದೇಶಕರು ಜಗದೀಶ್ ಶೆಟ್ಟಿ ಬೋಳೂರು ಪಾತಿರ್ದು ಸ್ವಚ್ಛ ಮನ, ಸ್ವಚ್ಛ ಮನೆ ಬೊಕ ಸ್ವಚ್ಛ ಪರಿಸರ ಇತ್ತಿನವಲು ಬದುಕು ಪೊರ್ಲಾಪುಂಡು ಪನ್ಪುನ ಉದ್ದೇಶಡು ಈ ಸಂಗೀತದ ಒಟ್ಟುಗೂ ನಿರ್ಮಲದ ಕಾರ್ಯಕ್ರಮದಿ ಒಂದುಂಡು. ವಿಶೇಷವಾದ ಈ ಕಾರ್ಯಕ್ರಮಕ್ಕೂ ಬಿಲ್ಡರ್ ರೋಹನ್ ಕಾರ್ಪೊರೇಷನ್ದ ರೋಹನ್ ಮೊಂತೇರೋ ಸಾಕಾರ ಕೊರ್ದಿತ್ತದು. ಸುಮಾರು 300 ತೆಚ್ಚ ಸಂಗೀತ ಕಲಾವಿದರು ಬೊಕ್ಕ ಬರವು ಕಲ್ಪುನಕ್ಲ ಕಾರ್ಯಕ್ರಮಟು ಪಾಲ್ದೆ ತೊನ್ವೆರೆಂದು ಪಂಡೇರು. ತೋನ್ಸೆ ಪುಷ್ಕಲ್ ಕುಮಾರ್, ಧನ್ರಾಜ್, ರಾಮ್ ಕುಮಾರ್ ಹರಿಡಿ, ಮೊಹಮ್ಮದ್ ಇಕ್ಬಾಲ್, ರಮೇಶ್ ಸಾಲಿಯನ್ ಸುದ್ದಿಗೂಟುಡಿತ್ತರು. ಇದೀಗ ಪರಿಸರ ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಸಂಗೀತದೊಂದಿಗೆ ಸ್ವಚ್ಛತೆ ಎಂಬ ಕಾರ್ಯಕ್ರಮವನ್ನು ತಾರೀಕು 13/4/2025 ಆದಿತ್ಯವಾರ ಬೆಳಗ್ಗೆ 7:30ರಿಂದ 12 ಗಂಟೆಯವರೆಗೆ ನಗರದ ಲಾಲ್ಬಾಗ್ನಿಂದ ಉರುವ ಮೈದಾನ ತನಕ ಹಮ್ಮಿಕೊಳ್ಳಲಾಗಿದೆ. ಸಂಗೀತ ಕಲಾವಿದರು ನಡೆಸುವ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ರೋಹನ್ ಕಾರ್ಪೊರೇಷನ್ನ ಆಡಳಿತ ನಿರ್ದೇಶಕರಾದ ರೋಹನ್ ಮೊಂತೇರೋ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶೀನಾ ಶೆಟ್ಟಿ, ಸ್ವಚ್ಛತಾ ರಾಯಭಾರಿ ಇವರು ಭಾಗವಹಿಸಲಿದ್ದಾರೆ. ಇದು ನಮ್ಮ ನಗರದಲ್ಲಿಯೂ ಕೂಡ ಸ್ವಚ್ಛತೆಯ ವ್ಯವಸ್ಥೆಯೊಂದಿಗೆ ಎಲ್ಲ ಜನರನ್ನು ಒಟ್ಟುಗೂಡಿಸಬೇಕು. ಸ್ವಚ್ಛತೆಯ ಪರಿಕಲ್ಪನೆ ಏನಿದೆ ಇದು ಮನೆ ಮನೆಗೂ ಮನದಲ್ಲಿಯೂ ನಮ್ಮ ಪರಿಸರದಲ್ಲಿ ಹರಡಬೇಕು ಎನ್ನುವಂಥದ್ದು. ನಾವೇನು ಸ್ವಚ್ಛತೆ ಅಂತ ಹೇಳಿದರೆ ಇಡೀ ನಗರವನ್ನು ಸ್ವಚ್ಛತೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಸ್ವಚ್ಛತೆಯನ್ನು ಮಾಡಬೇಕು ಅಂತಂದರೆ ಏನು ಬೇಕು ಅಂತ ಹೇಳಿದರೆ ನಮ್ಮ ಅಂತರಂಗದಲ್ಲಿ ಏನು ನಾನು ಹೇಳಿದ್ದೇನೆ, ಸ್ವಚ್ಛ ಮನ, ಸ್ವಚ್ಛ ಮನೆ, ಸ್ವಚ್ಛ ಪರಿಸರ ಇದೆಲ್ಲ ಒಟ್ಟಾಗಬೇಕು ಅಂತ ಹೇಳಿದರೆ ನಮ್ಮ ದೇಶವನ್ನು ನಾವು ಮಾದರಿಯಾಗಲಿಕ್ಕೆ ಸಾಧ್ಯ. ಇದಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ ಆಗಲಿ, ಜನರ ಭಾವನೆಗಳಿರಲಿ, ಇದೆಲ್ಲ ಸೂಕ್ತವಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಅಭಿಯಾನವನ್ನು ಮಾಡೋ ಮುಖಾಂತರ ನಾವು ನಗರದ ಮಹಾನಗರ ಪಾಲಿಕೆಯ ಎದುರುಗಡೆ ಈ ಕಾರ್ಯಕ್ರಮವನ್ನು 7:30 ಗಂಟೆಗೆ ನಾವು ಆರಂಭ ಮಾಡುವುದು ಅಂತ ನಾವು ಸೂಕ್ತವಾಗಿ ನಾವು ಒಂದು 13 ತಾರೀಕಿಗೆ ನಾವು ದಿನವನ್ನು ನಿಗದಿಪಡಿಸಿದ್ದೇವೆ. ಕುಡ್ಲದ ಮೂಡುಶೆಡ್ಡೆ ಆದಿಕ್ಷೇತ್ರ ಜಾರ ಜಾರಂದಾಯ ದೈವಸ್ಥಾನಡು ವರ್ಷದ ನೇಮ ಬೊಕ್ಕ ಬಂಡಿ ನೇಮ ಏಪ್ರಿಲ್ 14 ಬಿಸುಕಣಿ ದಿನದಾನಿ ಶುರು ಆದ 14 ಬುಟ್ಟ ನಡಪುಂಡು. ಕುಡ್ಲ ಮೂಡುಶೆಡ್ಡದ ಆದಿಕ್ಷೇತ್ರ ಜಾರ ಜಾರಂದಾಯ ದೈವಸ್ಥಾನಡು ವರ್ಷದ ನೇಮ ಬೊಕ್ಕ ಬಂಡಿ ನೇಮ ಏಪ್ರಿಲ್ 14 ಸೋಮವಾರ ಶುರು ಆದ 14 ಬುಟ್ಟ ನಡಪುಂಡು. 14 ಕಾಂಡೆ ಗಣಹೋಮ, ಪ್ರಧಾನ ಹೋಮ, ನಾಗತಂಬಿಲ, ಕಲಶಾಭಿಷೇಕ, ಮಧ್ಯಾಹ್ನ ಸಾರ್ವಜನಿಕ ನುಪ್ಪು ಪ್ರಸಾದ, ಬಯ್ಯ ಆಚಿಕ್ ಭಂಡಾರ ಏರುನೇತ ಒಟ್ಟುಕು ಕುಡಿ ಏರುಂಡು. ರಾತ್ರಿ 7 ಗಂಟೆಗೆ ಉಳ್ಳಾಯ ದೈವದ ನೇಮ, 15 ಅಂಗಾರ ರಾತ್ರಿ 7 ಜಾರಂದಾಯ ಬಂಟ ದೈವಲನ ನೇಮ, 14 ಬುಧಾರ ಕಾಂಡೆ ಚೆಂಡು ಪಾಡ್ದು ರಾತ್ರಿ 7 ಸಾರಾಳ ಜುಮಾದಿ ಬಂಟ ನೇಮ, ಕಾಂತೇರಿ ಜುಮಾದಿ ಬಂಟ ನೇಮ ಬೊಕ್ಕ ಬೊಬ್ಬರಿಯ ದೈವದ ನೇಮ ನಡಪುಂಡು. 17 ಗುರುವಾರ ರಾತ್ರಿ 9 ಜಾರಂದಾಯ ದೈವದ ನೇಮ ಬೊಕ್ಕ ಬಂಡಿ ನೇಮ, ಮನದಾನಿ ಪುಲ್ಯಕಾಂಡೆ ಪಿಲಿಚಾಮುಂಡಿ ದೈವದ ನೇಮದ ಒಟ್ಟುಗೂ ಕೊಡಿ ಚಾಪುಂಡು. 12 ಶುಕ್ರವಾರ ಬಯ್ಯ ಆಚಿ ಗಂಟೆಗೆ ಮಾಯಂದಾಲ ದೇವಿ ನೇಮ ಬೊಕ್ಕ ಕಲ್ಲುಟ್ಟಿ ಕೋಲ, 19 ಶನಿವಾರ ರಾತ್ರಿ 7 ಅಣ್ಣಪ್ಪ ಪಂಜುರ್ಲಿ ಬೊಕ್ಕ ಪಂಜುರ್ಲಿ ದೈವಲಿನ ನೇಮ ಅಟ್ಟನೆ ಮಲ್ತದಂಡಂದು ಆದಿಕ್ಷೇತ್ರ ಜಾರ ಜಾರಂದಾಯ ದೈವಸ್ಥಾನದ ಗಡಿ 16 ಜಾರ ಇಲ್ಲದ ಜತ್ತಿ ಪೂಜಾರಿ ಪ್ರಕಟಣೆಡು ತೆರಿಪಾದರು.
ಶ್ರೀ ಮಹಾಸತಿ ಶ್ರೀ ಭಗವತಿ ಅಮ್ಮನ ಭಕ್ತ ಸಮೂಹ ಕರಂಗಲಪಾಡಿದ ನಿಲಿಟ್ ಕುದ್ರೋಳಿ ಭಗವತಿ ಕ್ಷೇತ್ರದ ಶೋಭಾಯಾತ್ರದಲ್ಲೆಕ್ಕಡು ಗುರುವಾರ ರಾತ್ರಿ ಸಸಿಬಿತ್ಲು ಆಟದ ಮೇಲೊಡ್ದು ಶ್ರೀ ಭಗವತಿ ಮಹಾತ್ಮೆ ಆಟ ನಡೆತಂಡ. ಕುಡ್ಲದ ಕರಂಗಲಪಾಡಿ ಶ್ರೀ ಮಹಾಸತಿ ಶ್ರೀ ಭಗವತಿ ಅಮ್ಮನ ಕಟ್ಟದ ಕೈತಲು ಗುರುವಾರ ರಾತ್ರಿ ಸಸಿಬಿತ್ಲು ಶ್ರೀ ಭಗವತಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಲೊಡ್ದು ಶ್ರೀ ಭಗವತಿ ಮಹಾತ್ಮೆ ಆಟ ಅಟ್ಟನೆ ಮಲ್ದಿದ್ದರು. ಶ್ರೀ ಮಹಾಸತಿ ಶ್ರೀ ಭಗವತಿ ಅಮ್ಮನ ಭಕ್ತ ಸಮೂಹದ ನಿಲಿಟ್ಟು ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ನಡಾವಳಿ ಉಚ್ಚಯದ ಶ್ರೀ ಭಗವತಿ ಅಪ್ಪೆಲೆನ ಶೋಭಾಯಾತ್ರದಲೆಕ್ಕಡು ಈ ಸೇವೆಯಾಟ ಗೊಬ್ಬಾಯರು. ಚೌಕಿ ಪೂಜೆ ಕರಿತದು ಶ್ರೀ ಭಗವತಿ ಮಹಾತ್ಮೆ ಆಟ ಸುರುವಾಡು ಯಕ್ಷಗಾನ ಅಭಿಮಾನಿಲು ಶ್ರೀ ಮಹಾಸತಿ ಭಗವತಿ ಅಮ್ಮನ ಭಕ್ತಿರು ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ಭಕ್ತಿರು ಅಂಚನೆ ಸಸಿಬಿತ್ಲು ಶ್ರೀ ಭಗವತಿ ಅಪ್ಪೆನ ಭಕ್ತಿರು ಮೇಳದ ದೇವೇರ್ನ ಪ್ರಸಾದದ ತಂದು ಆಟ ತುಯ್ಯರು. ಪ್ರಕಟಣೆ ಬಿಸು ಸಂಕ್ರಾಂತಿ ಸುಗ್ಗಿ ತಿಂಗಳು ಅಖೇರಿ ಆಪುನೆತ ಒಟ್ಟುಗು ತುಳು ಜನಕ್ಲಿನ ಈ ವರ್ಷ ಅಖೇರಿ ಆವುತುಂಡು. ಮನದಾನಿ ಸೋಮವಾರ ಪಗ್ಗು ತಿಂಗಳದ ಒಟ್ಟುಗು ಹೊಸ ವರ್ಷ ಸುರು ಆಪುಂಡು. ನಮ್ಮ ಕುಡ್ಲ ತುಳು ವಾರ್ತೆ ತುವೊಂದು ಪುನಃ ಮಾತೆರೆಗ್ಲ ಬಿಸುಕಣಿ ರಡ್ಡು ತಿನ್ನತ ಪರ್ಬುಗು ಎಡ್ಡೆಪ್ಪು ಬೈಕುವ ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗ್ಗಿಂಡು ಸುಲ್ಬೆಲು.